ನಮಸ್ಕಾರ ಸ್ನೇಹಿತರೆ. ಇತ್ತ ಅಶ್ವಿನಿ ಮೇಡಮ್ ಅವರಿಗೆ ಡಿ.ಬಾಸ್ ಅವರು ಕರೆ ಮಾಡಿ ಹೇಳಿದ್ದೇನು, ಈಗ ಸದ್ಯ ತಂದೆ ರೇವಂತ್ ಅವ್ರನ್ನ ಕಳೆದುಕೊಂಡಂತಹ ಅಶ್ವಿನಿ ಮೇಡಮ್ ಅವರಿಗೆ ಡಿ.ಬಾಸ್ ಅವರು ಕರೆ ಮಾಡಿ ಏನು ಸಮಾಧಾನದ ಮಾತುಗಳನ್ನು ಹೇಳಿದ್ದಾರೆ ಸಂಪೂರ್ಣವಾಗಿ ನೋಡೋಣ. ಅದಕ್ಕೆ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈಗ ಕೂಡ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಐಕಾನ್ ಬೆಲ್ ಐಕಾನ್ ಕೂಡ ಮರೆಯಲ್ಲೇ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು, ಈತ ಡಿ.ಬಾಸ್ ಅವರು ಅಶ್ವಿನಿ ಮೇಡಮ್ ಅವರಿಗೆ ಕರೆ ಮಾಡಿ ರೇವಂತ್ ಅವರು ತೀರೋಗಿದ ಮಾನ್ಯ ದಿನನೇ ಕರೆ ಮಾಡಿ ಹೇಳಿದ್ದಾರೆ. ಸಮಾಧಾನ ಮಾಡಿಕೊಡಿ ಅಮ್ಮ, ದೇವರು ಕಷ್ಟಗಳನ್ನು ಎಲ್ಲರಿಗೂ ಕೊಡ್ತಾನೆ, ಅದೇ ರೀತಿ ನಿಮಗೂ ಕೂಡ ಬರ್ತಾಯಿದೆ. ಆದರೂ ನಿಮಗೆ ತಡ್ಕೊಳ್ಳೋ ಶಕ್ತಿ ಎಷ್ಟಿದೆ ಅಂತ ದೇವ್ರು ಪರೀಕ್ಷೆ ಮಾಡ್ತಿರ್ಬೇಕಮ್ಮ. ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಧೈರ್ಯ ಕೆಡಬಾರ್ದು. ನೀವು ಧೈರ್ಯ ಕೆಟ್ಟರೆ ಮಕ್ಳಿಗೆ ಧೈರ್ಯ ಕೆಡುತ್ತೆ, ನೀವು ಧೈರ್ಯವಾಗಿದ್ದರೆ ಮಕ್ಕಳಿಗೂ ಕೂಡ ಧೈರ್ಯ ತುಂಬೋದು ಅಂತ ಹೇಳಿದ್ದಾರೆ. ಹೌದು, ಆಗ ಧೃತಿ ಬರ್ತಿದ್ದಾರೆ ಅಂತ ಕೇಳಿದ್ದಾರೆ. ಹೌದು ಅಣ್ಣ, ಧೃತಿ ಅವರು ಕೂಡ ಬರ್ತಿದ್ದಾರೆ, ಮಗಳಿಗೆ ಬರೋಕ್ಕೆ ಕೇಳಿದ್ದೀನಿ, ಅವಳು ಇಲ್ಲಿ ನೀನು ಬರ್ಬೋದಿಲ್ಲ, ಒಂದು ದಿನದಲ್ಲ ಆಗುತ್ತೆ, ಅದಕ್ಕೆ ಇವತ್ತು 22ನೇ ತಾರೀಕಿಗೆ ನಾವು ಕಾರ್ಯವನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಹಾಗೆ ಆದರೆ ಬಂದೋಗಿ ಅಣ್ಣ ಅಂತ ಕೂಡ ಹೇಳಿದ್ದಾರೆ. ಬಂದೋಗ್ತೀನಮ್ಮ, ನಾನು ಸ್ವಲ್ಪ ಹೊರಗೆ ಬಂದುಬಿಟ್ಟಿದ್ದೀನಿ, ಅದರಿಂದ ಬರೋಕ್ಕಾಗ್ತಿಲ್ಲ, ಆದರೆ ಇವತ್ತು ಬಂದೋಗ್ತೀನಿ. ಇಲ್ಲ ಅಂತಂದರೆ ನನ್ನ ಕಾರ್ಯ ಎಲ್ಲ ಮುಗಿದ್ಮೇಲೆ ಬಂದು ನಿಮ್ಮನ್ನು ಮನೆಗೆ ಬಂದು ಭೇಟಿ ಮಾಡ್ತೀನಮ್ಮ, ನೀನು ಏನು ಯೋಚನೆ ಮಾಡಬೇಡ ತಾಯಿ ಅಂತ ಹೇಳಿದ್ದಾರೆ ಡಿ.ಬಾಸ್ ಅವರು. ಹಾಗೆ ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ.